ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೇಂದ್ರವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಸರ್, ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಿದ್ದೆವು. ಈಗಾಗಲೇ BC ರೋಡ್ನಿಂದ ಸುರತ್ಕಲ್ಗೆ ಆಗಿರುವಂಥ ರಸ್ತೆ ಇನ್ನೂ ಕೂಡ ಕಂಪ್ಲೀಟ್ ಆಗಲಿಲ್ಲ. ಅಲ್ಲಲ್ಲಿ ಸರ್ವಿಸ್ ರಸ್ತೆಗಳನ್ನು ಅವರು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಈ ನಡುವೆ ಅವರು ಟೋಲ್ಗೇಟ್ಗಳನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಸರ್ವಿಸ್ ರಸ್ತೆಗಳಿಗೆ 24 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ, ಹೊಸ ಸರ್ಕಾರ ಬಿಡುಗಡೆ ಮಾಡಿದೆ. ಟೆಂಡರ್ ಹಂತಕ್ಕೆ ಹೋಗಿದೆ. ಈ ಮಳೆಗಾಲ ಕಳೆದ ಕೂಡಲೇ ಪೂರ್ತಿಯಾಗಿರ್ತಕ್ಕಂಥ ಅಗಲೀಕರಣ ಮತ್ತು ಕಾಂಕ್ರೀಟ್ ರಸ್ತೆಗಳಾಗ್ತವೆ. ಸರ್ವಿಸ್ ರಸ್ತೆಗಳು ಒಂದಷ್ಟು ಎಕ್ವೇಷನ್ ಸಮಸ್ಯೆಗಳೆಲ್ಲ ಇದಾವೆ. ಕೆಲವು ಎಕ್ವೈರ್ ಆಗಿದೆ, ಸೂರತ್ಕಲ್ಲಲ್ಲಿ ಕಗ್ಗಂಟಾಗಿ ಹೋಗಿದೆ, ಕುಲಶೇಖರದಲ್ಲಿ ಆಗಿದೆ. ಇದೆಲ್ಲವನ್ನ ನೋಡಿಕೊಂಡು ನಾನು ವಾಪಸ್ ಅದಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಈಗಾಗಲೇ 24 ಕೋಟಿ ಬಿಡುಗಡೆ ಆಗಿದೆ. ಇನ್ನು ಟೆಂಡರ್ ಹಂತಕ್ಕೆ ಹೋಗಿದೆ. ಅದು ಮಳೆಗಾಲ ಕಳೆದ ಕೊಟ್ಟು ಈ ಸರ್ವಿಸ್ ರಸ್ತೆಗಳ ಕ್ಲೀನ್ ಮಾಡ್ತಕ್ಕಂಥವು ಎಲ್ಲ ಕಾಂಕ್ರೀಟ್ ಮಾಡ್ತಕ್ಕಂಥ ಎಲ್ಲೆಲ್ಲಿ ಈಗ ಕೂಳೂರಲ್ಲಿದೆ, ಹೊಂಡ ಬಿದ್ದಿದೆ ಆಗಿದೆ. ಈಗ ಮೇಂಟೆನೆನ್ಸ್ ಕಳೆದ ವರ್ಷದವರೆಗೆ ಒಂದು ಕಾಂಟ್ರಾಕ್ಟರ್ ಇದ್ರು, ಮೇಂಟೆನೆನ್ಸ್ಗೆ ಒಬ್ಬ ಇದ್ದ. ಅವು ಮೊನ್ನೆ ಫೆಬ್ರವರಿಯಲ್ಲಿ ಅವನ ಟೈಮ್ ಮುಗೀತು, ರೀಟೆಂಡರ್ ಆಯ್ತು. ಆಗ ಈಗ ಇನ್ನೊಬ್ರು ತಗೊಂಡಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಈ ಮಳೆಗಾಲದವರೆಗೆ ಇದನ್ನು ಅಲ್ಲಿಂದ ಅಲ್ಲಿಗೆ ಮೇಂಟೆನೆನ್ಸ್ ಮಾಡ್ತಾರೆ. ಅದಾದ ಕೂಡಲೇ ಪೂರ್ತಿಯಾಗಿ 24 ಇದರಲ್ಲಿ ಹೊಸ ನಿಮಗೆ ಸುರತ್ಕಲ್ ಅಲ್ಲೆಲ್ಲ ಎಲ್ಲೆಲ್ಲಿ ಬೇಕಾ ಸರ್ವಿಸ್ ರಸ್ತೆಗಳು ಅಲ್ಲೆಲ್ಲ ಒಂದು ಕ್ಲೀನ್ ಮಾಡೋಂಥ ಕೆಲಸ. ಈ ನಡುವೆ ಅವರು ಟೋಲ್ಗೇಟ್ಗಳನ್ನು ಹಾಕುವಂಥ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ರು. ಸೊ ಈ ಟೋಲ್ಗೇಟ್ ಬಗ್ಗೆ ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಅಂತ? ಟೋಲ್ಗೇಟ್ ಹಾಕುವಂಥದ್ದಕ್ಕೆ ಆಗಿದ ಒಪ್ಪಂದದ ಪ್ರಕಾರ ಅವರು 2014ಕ್ಕೆ ಹಾಕಬೇಕು, 2013ಕ್ಕೆ ಹಾಕಬೇಕಿತ್ತು. ಬೇರೆಲ್ಲ ಕಾರಣಕ್ಕೋಸ್ಕರ ಪ್ರೆಷರ್ ಎಲ್ಲ ಬಿದ್ದ ಕಾರಣಕ್ಕೋಸ್ಕರ ಅಲ್ಲಿಂದ ಶಿಫ್ಟ್. ನಾನು ಹೇಳಿದ್ದೇನೆ, ಈಗ ಸದ್ಯಕ್ಕೆ ನೀವು ಮಾಡಬೇಡಿ, ಯಾಕೆಳಿದ್ರೆ ಪೂರ್ತಿ ಆಗಲಿ, ಕಾಮಗಾರಿಗಳನ್ನು ಪೂರ್ತಿ ಮಾಡಿ, ಜನರಿಗೆ ಸೌಕರ್ಯ ಕೊಡಿ ಮತ್ತು ಕಾರ್ಪೊರೇಷನ್ ವ್ಯಾಪ್ತಿ ಬಿಟ್ಟು ಮಾಡಿ. ಅಲ್ಲಲ್ಲಿ ಕಾರ್ಪೊರೇಷನ್ ಮಾಡುವಂಥದ್ದು ನನಗೆ ಅನಿಸಿ ಈಗ ಸ್ವಲ್ಪ ತಾತ್ಕಾಲಿಕವಾಗಿರ್ತಕ್ಕಂಥ ತಡೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ಒಂದು ಹೊಸ ತೀರ್ಮಾನ ಇದೆ, ಟೋಲ್ ಗೇಟ್ಗಳೇ ಇರಬಾರ್ದು ಅಂತ. ಈಗಾಗಲೇ ಮುಂಬೈಯಲ್ಲೆಲ್ಲ ಟೋಲ್ ಗೇಟ್ ತೆಗೆದಿದ್ದಾರೆ. ನಾನು ವಾಪಸ್ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೇನೆ, ಈ ಟೋಲ್ ಗೇಟ್ ಅನ್ನು ತೆಗೀರಿ ನೀವು. ಹೇಗೂ ಇನ್ನು ನವಯುಗ್ನವರು ಒಂದು ಟೋಲ್ ಗೇಟ್ ಹಾಕ್ತಾರೆ, ಆ ನಂತರ ಅದು ಒಂದೇ ಇರಲಿ ಅಂತ ಹೇಳುವಂಥದ್ದು ನೋಡ್ತೀನಿ. ಅದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಮೂಡುಬಿದ್ರೆ ಕಾರ್ಕಳ ರಸ್ತೆ ಮಂಗಳೂರು, ಈಗಾಗಲೇ ನಮಗೆ 4 ರಸ್ತೆಗಳ ಹೊಸ ಯೋಜನೆಗಳನ್ನು ನಾವು ಸಿದ್ಧಪಡಿಸಿ ಒಪ್ಪಿಗೆ ಪಡ್ಕೊಂಡಿದ್ದೇವೆ. ಒಂದನೇದು ಅಡ್ಡಹೊಳೆಯಿಂದ BC ರೋಡ್ವರೆಗೆ, ಅದು ಚತುಷ್ಪಥ ಆಗ್ತದೆ. ಹಾಸನ BC ರೋಡ್ ಈಗ ಚತುಷ್ಪಥ ರಸ್ತೆ ಆಗುತ್ತೆ. ಈಗಾಗಲೇ 3D ಆಗಿದೆ. ಈಗ ಟ್ರಾಫಿಕ್ ಜಾಮ್ ಸಮಸ್ಯೆಗಳು ಆಗಾಗ್ಗೆ ಕಾಡ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಎಷ್ಟು ವರ್ಷ ಬೇಕಾದಿತ್ತು ಅಂತ ಇದೆ. ಡಿಸೆಂಬರ್ದಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗ್ತದೆ. ಕಾಮಗಾರಿ ಪ್ರಾರಂಭ ಆಗ್ತದೆ. ನನ್ನ ಅಂದಾಜು ಮತ್ತೆ 2 ವರ್ಷದಲ್ಲಿ ಇದು ಪೂರ್ತಿ ಆಗುತ್ತೆ. ಕಾಂಕ್ರೀಟ್ ರಸ್ತೆ ಆಗುತ್ತೆ. ಅದು ಕಾಂಕ್ರೀಟ್ ಮಾಡಬೇಕು ಅಂತಲೇ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ. ಪೂರ್ತಿ ಕಾಂಕ್ರೀಟ್ ಆಗುತ್ತೆ. ಎರಡನೇದು ಚಾರ್ಮಾಡಿ ಟು BC ರೋಡ್ ದ್ವಿಪಥ ರಸ್ತೆಯ ಸ್ಯಾಂಕ್ಷನ್ ಆಗಿದೆ. ದ್ವಿಪಥ ರಸ್ತೆ ಅದು ಸಾಧಾರಣ ಡಿಸೆಂಬರ್ಕ್ಕೆ ಕೆಲಸ ಕಾರ್ಯ ಪ್ರಾರಂಭ ಆಗ್ತದೆ. ಕಾರ್ಕಳ ಟು ಕುಲಶೇಖರ ಆ ರಸ್ತೆ, ಶಿವಮೊಗ್ಗ ಟು ಮಂಗಳೂರು ಅಂತ ಇರುವಂಥದ್ದು. ಈಗ ಪ್ರಥಮ ಹಂತದಲ್ಲಿ ಕಾರ್ಕಳ ಟು ಕುಲಶೇಖರದವರೆಗೆ ತಗೊಳುತ್ತೆ. 45 ಮೀಟರ್ 35 ಮೀಟರ್ ಅಂತ ಹೇಳುವಂಥ ಸರ್ವೆ. ಸ್ವಲ್ಪ ಗೊಂದಲಗಳಿದ್ದಾವೆ. ಮೂಡುಬಿದಿರೆಯಿಂದ ಮಂಗಳೂರು ತನಕ ಚತುಷ್ಪಥ ಆಗ್ತದೆ, ಅಥವಾ ದ್ವಿಪಥ ರಸ್ತೆ? ಎರಡು ಟೋಟಲ್ ಒಂದೇ ಲೆಕ್ಕ ಇದೆ. 45 ಮೀಟರ್ ಅಂತ ಹೇಳುವಂಥದ್ದು ಇದೆ ಚತುಷ್ಪಥ. ಅಲ್ಲಿ ಇನ್ನೊಂದು ಬೇಡಿಕೆ 35 ಮೀಟರ್ ಸಾಕು ಅಂತ ಹೇಳುವಂಥದ್ದು ಡಿಮಾಂಡ್ಸ್ ಇದೆ. ನನ್ನ ಅಂದಾಜು ಏನು ಅಂತ ಹೇಳಿದ್ರೆ 35 ಮಾಡಬೇಡಿ, 45 ಮಾಡಿತ್ತು. 45ಕ್ಕೆ ಒಪ್ಪಿಗೆ ಸಿಕ್ಕಿದೆ. ಆದರೆ ಕೆಲವರು ಬೇಡಿಕೆ ಅದು 35 ಮಾಡಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಈ ಸಾರಿ 35 ಮೀಟರ್ ಮಾಡಿದರೆ ಇನ್ನೊಂದು ಸ್ವಲ್ಪ ಸಮಯ ವಾಪಸ್ ಇದೇ ಸಮಸ್ಯೆಗಳಾಗ್ತದೆ. ಹಾಗೆ ಈಗಲೇ ಮಾಡಿದಾಗಲೇ 45 ಮೀಟರ್ ಮಾಡಿ ಅದು ಚತುಷ್ಪಥ ಆಗಲಿ ಅಂತ ಹೇಳುವಂಥದ್ದು ಅದಕ್ಕೆ ಪ್ರಯತ್ನ ಮಾಡಿಸ್ತೇನೆ. ಆಗ್ತದೆ. ಈಗಾಗಲೇ ಅದು ಸ್ಯಾಂಕ್ಷನ್ಸ್ ಆಗಿದೆ. ಡಿಸೆಂಬರ್ದ ಅಂದಾಜಿಗೂ ಅದು ಎಕ್ವೈರಿಗೆ ಬರ್ತದೆ. ನೆಕ್ಸ್ಟ್ ಇಯರ್ನೊಳಗೆ ಕಾಮಗಾರಿಗಳು ಪ್ರಾರಂಭ ಆಗ್ತದೆ. ಏಪ್ರಿಲ್ ಮೇ ಒಳಗೆ ಕಾಮಗಾರಿ ಪ್ರಾರಂಭ ಆಗ್ತದೆ. ಬೈಪಾಸ್, ಗುರುಪುರ ಬೈಪಾಸ್ ಇದೆ. ಇದು ಗುರುಪುರ ಬ್ರಿಡ್ಜ್ ಹೊಸದಾಗ್ತದೆ. ಈಗೆಲ್ಲ ಹೊಸದಾಗಿರ್ತಕ್ಕಂಥ ಸರ್ವೆ ಮುಗಿದಿದೆ, ಪ್ಲಾನ್ಸ್ ಬಂದಿದೆ. ಇನ್ನು NHI ಹಸ್ತಾಂತರ ಆಗಬೇಕು. ಹಸ್ತಾಂತರದ ಕೂಡಲೇ ಅದು ರಸ್ತೆ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಆಗ್ಲೇ ಬಹಳ ಜನ, ದೂರದ ಜನ, ಬೇರೆ ಬೇರೆ ಜಿಲ್ಲೆಗಳ ಜನ ಅಥವಾ ಹೊರ ರಾಜ್ಯದವರು ಕೂಡ ಬರುವಂಥದ್ದು ಇಲ್ಲಿನ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದಷ್ಟು ಇಲ್ಲಿನ ಪ್ರಕೃತಿ ಆಗಿರ್ಬೋದು, ಇಲ್ಲಿನ ದೇವಸ್ಥಾನಗಳು ಆಗಿರ್ಬೋದು, ಇವೆಲ್ಲ ಕಾರಣಗಳಿಗಾಗಿ ಬರ್ತಾರೆ. ಆದರೆ ಪ್ರವಾಸೋದ್ಯಮಕ್ಕೆ ಬಹಳ ಮೂಲಭೂತ ಸೌಕರ್ಯಗಳ ಬಹಳ ಕೊರತೆಗಳಿದ್ದಾವೆ. ಪ್ರವಾಸಿಗಳು ಬಂದಾಗಲೂ ಕೂಡ ಅದೇ ದೂರುಗಳನ್ನು ಹೇಳ್ತಾರೆ. ಬೀಚ್ಗಳಲ್ಲೂ ಕೂಡ ಸರಿಯಾದಂಥ ರಸ್ತೆಗಳೂ ಇಲ್ಲ. ಪಣಂಬೂರು ಬೀಚಿಗೆ ಹೋಗುವಂಥ ರಸ್ತೆ ಸರಿಯಾದಂಥ ರೀತಿಯಲ್ಲಿಲ್ಲ. ಇನ್ನು ಉಳಿದ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ. ಪ್ರವಾಸೋದ್ಯಮ ಅನ್ನೋದು ಬೇಕು, ಅದು ಕೂಡ ಒಂದು ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವಂಥದ್ದು ಏನು ಯೋಚನೆ? 2 ರೀತಿಯ ಪ್ರವಾಸೋದ್ಯಮಕ್ಕೆ ಆಯ್ಕೆ ಮಾಡ್ಕೋಬೇಕು ಅಂತ ಅನಿಸಿದೆ. ಒಂದು ಧಾರ್ಮಿಕ ಟೂರಿಸಂ. ಇಲ್ಲಿರುವಷ್ಟು ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಬಹಳ ಸುಂದರವಾಗಿರ್ತಕ್ಕಂಥದ್ದಿದೆ ನಮ್ಮ ಜಿಲ್ಲೆಯಲ್ಲಿ.
ಈಗ ಇಲ್ಲಿಗೆ ಅತಿ ಹೆಚ್ಚು ಜನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತಾರೆ, ಬೇರೆ ಬೇರೆ ಮೆಡ್ರಾಸ್, ಬೇರೆ ಬೇರೆ ದಕ್ಷಿಣ ಭಾರತದಿಂದ ಬೇರೆ ಕಡೆಯಿಂದ ಬರ್ತಾರೆ. ಧರ್ಮಸ್ಥಳ ಇದೆ, ಖ್ಯಾತಿಯ ದೇವಸ್ಥಾನ, ಪಕ್ಕದಲ್ಲೇ ಕೊಲ್ಲೂರು, ಉಡುಪಿಗಳಿದ್ದಾವೆ. ಈ ದೇವಸ್ಥಾನ ಈಗಾಗಲೇ ನಿತಿನ್ ಗಡ್ಕರಿ ಅವರು ಒಂದು ಘೋಷಣೆ ಮಾಡಿದ್ದಾರೆ, ಏನಂತ ಹೇಳಿದ್ರೆ ಧಾರ್ಮಿಕ ಪ್ರವಾಸೋದ್ಯಮ, ಇದಕ್ಕೆ ರಸ್ತೆಗಳ ಅಗಲೀಕರಣ ಮತ್ತು ಇದನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ. ಅದರ ಆಧಾರದಲ್ಲಿ ನನ್ನ ಕಲ್ಪನೆ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗ ಕೊಲ್ಲೂರಿದೆ, ಕೊಲ್ಲೂರಿಂದ ಉಡುಪಿಯಿಂದ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ, ಈಗ ಲಿಂಕಿಂಗ್ ರೋಡ್ ಮಾಡಬೇಕು, ಎಲ್ಲ 1 ಗಂಟೆ ಅಂತರದಲ್ಲಿ ತಲುಪಬೇಕು. ಮತ್ತು ಅಲ್ಲಿ ಕೇವಲ ದೇವಸ್ಥಾನದ ಸೌಂದರ್ಯ ವೀಕ್ಷಣೆ ಅಲ್ಲ, ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಈಗ ಅಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಎಕ್ಸಿಬಿಷನ್ಸ್ಗಳನ್ನು ಇಂಥದ್ದನ್ನೆಲ್ಲ ಮಾಡಬೇಕು ಹೇಳುವಂಥದ್ದಿದೆ. ಆ ಪರಿಕಲ್ಪನೆಯಲ್ಲಿ ಒಂದಾಗಬೇಕು. ಎರಡನೇದು ಬೀಚ್ ಇದ್ದು ಈಗಾಗಲೇ ದೇಶಪಾಂಡೆ ಅವರು ಮಾತನಾಡಿದರೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಇದು ಕೊಡುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಡೆವಲಪ್ಮೆಂಟ್ ನೀವು ಹೇಳಿರುವಂಥ ರೀತಿಯಲ್ಲಿ ಈಗಾಗಲೇ ನಂದೊಂದು ಯೋಜನೆ ಇದೆ. ನಾವು ವಾಟರ್ ಫ್ರಂಟ್ ಅಂತ ಈಗ ಗುಜರಾತ್ ಅಲ್ಲೆಲ್ಲ ಮಾಡಿದ್ದಾರೆ, ಅದನ್ನು ತರಬೇಕು ಅಂತ ಹೇಳುವಂಥ ಪ್ರಯತ್ನಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ. ವಾಟರ್ ಫ್ರಂಟ್ ಅಂತ ಹೇಳಿದ್ರೆ ಒಂದು ನಿಮಗೆ ರಿಸಾರ್ಟ್ ಟೈಪ್ ಇರ್ತದೆ, ಎಲ್ಲದಾಗ ಬೋಟಿಂಗ್ ಇದೆಲ್ಲ ನಿಮ್ಮ ಬ್ಯಾಕ್ ವಾಟರ್ಸ್ ಹತ್ರ ಬೋಟಿಂಗ್ ಇರ್ತದೆ, ಸುಂದರವಾಗಿರ್ತಕ್ಕಂಥ ದೃಶ್ಯಗಳಿರ್ತದೆ, ನದಿಗಳನ್ನ ಬಳಸಿಕೊಂಡು ಮಾಡುವಂಥದ್ದು ಆಗಬೇಕು ಅಂತ ಹೇಳುವಂಥದ್ದು ಇದೆ. ಆಗ ಪೂರಕ ಎಲ್ಲಿ ಏನು ಹೇಳಿದ್ರೆ ಈ CRZ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಅದೆಲ್ಲದರ ಮಧ್ಯೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಪ್ಪಂದ ಮಾಡ್ಕೊಂಡು ಮಾಡಬೇಕು. ಈಗಲೇ ದೇಶಪಾಂಡೆ ಅವರು ಬಂದು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ, 2 ಮೀಟಿಂಗ್ಗಳು ಮಾಡಿದ್ದಾರೆ. ಬೇರೆ ನನಗೆ ಅನಿಸ್ತದೆ ಆಗ್ತದೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಇಚ್ಛಾಶಕ್ತಿಯಿಂದ ಎಲ್ಲರೂ ನಾವು ಇದು ಯಾವುದೋ ನಮ್ಮಲ್ಲಿರುವಂತಹ ಬಹಳ ಸುಂದರವಾದಂತಹ ನದಿ ಕಿನಾರೆಗಳು ಇವುಗಳನ್ನ ಬಳಸಿಕೊಂಡು ಪ್ರವಾಸೋದ್ಯಮ ಅಭಿವೃದ್ಧಿ ಪಡಿಸಬಹುದು. ಈಗ ನೀವು ಕೇರಳದಲ್ಲಿ ಅತಿ ಹೆಚ್ಚು ಲಾಭದಾಯಕ ಅದು ವಾಟರ್ ಬ್ಯಾಕ್ ವಾಟರ್ನಲ್ಲಿ ಬೋಟಿಂಗ್ ಅವ್ರದ್ದು ಭಾರಿ ಫೇಮಸ್, ಬೋಟ್ ಹೌಸ್ಗಳು ಇದೆಲ್ಲ ಮಾಡಿಕೊಂಡು ಇಲ್ಲಿ ಈ ರೀತಿಯ ಈಗ ನಿಮ್ಮ ಸಣ್ಣ ಬೋಟ್ ಇದನ್ನೆಲ್ಲ ಮಾಡಿಕೊಂಡು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಮಾಡ್ಬೋದು. ನದಿ ಕಿನಾರೆಯಲ್ಲಿ ಬೀಚ್ಗಳನ್ನು, ಗಾರ್ಡನ್ಗಳನ್ನು ಮಾಡುವಂಥದ್ದು, ರಿಸಾರ್ಟ್ಗಳನ್ನು ಮಾಡುವಂಥದ್ದು, ಸಣ್ಣ ದೇವಸ್ಥಾನದ ರೀತಿಯಲ್ಲಿ ನಿರ್ಮಾಣ ಮಾಡತಕ್ಕಂಥದ್ದು, ಇದಕ್ಕೆಲ್ಲ ಬಹಳ ಒಳ್ಳೆಯ ಸೌಕರ್ಯಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು ಉಪಯೋಗ ಮಾಡಬೇಕು ಅಂತ ಹೇಳುವಂಥದ್ದು ನಂದಿದೆ. ಆದರೆ ಅದಕ್ಕೆ ಒಂದು ಸುಂದರವಾಗಿ ಇದು ಮಾಡಬೇಕು, ಯಾವುದು ಮಾರ್ಗಸೂಚಿಗಳನ್ನು ಮಾಡಿಕೊಂಡು ಮಾಡಬೇಕು ಅಂತ ಹೇಳುವಂಥದ್ದು. ಈ ರಿಲಿಜನ್ ಟೂರಿಸಂ ಅಂದ್ರೆ ಏನು? ರಿಲಿಜನ್ ಟೂರಿಸಂ ಅಂತ ಹೇಳಿದ್ರೆ ನಾನು ಹೇಳಿದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ. ನಿಮ್ಗೆ ಎಲ್ಲಿಯೂ ಮಿಲಾಗ್ರಿಸ್ನಂತ ಚರ್ಚ್ಗಳಿದ್ದಾವೆ, ಬಂದರ್ನ ಮಸೀದಿ ಇದೆ, ನೀವು ಹೋಗಿ ಅಲ್ಲಿ ಮೇಲೆ ನೋಡಿ, ಕೆತ್ತನೆ ನೋಡಿ ಅಂತ ಅದ್ಭುತ ಇದೆ. ಇದಕ್ಕೆ ಬರುವಂಥ ಈಗ ಉಳ್ಳಾಳದ ಮಸೀದಿ ಇದೆ, ಇದಕ್ಕೆ ಬರುವಂಥ ಜನ ಎಲ್ಲಿ, ಈಗ ಸುಬ್ರಹ್ಮಣ್ಯ ನೀವು ಕಟೀಲು ಇದೆ, ನಮ್ಗೆ ದಿವಸದ ಭಕ್ತರು ಬರುವವರು ಎಷ್ಟು, ಇವ್ರಿಗೆ ಏನು ಅಂತ ಹೇಳಿದ್ರೆ ಒಂದು ದಿವಸ ಮಂಗಳೂರಿಗೆ ಬಂದ್ರೆ ಇದೆಲ್ಲದರ ವೀಕ್ಷಣೆಗೆ ಅವಕಾಶಗಳನ್ನು ಕೊಡತಕ್ಕಂಥ ಒಂದೇ ದಿವಸದಲ್ಲಿ ಇದೆಲ್ಲರ ದರ್ಶನ ಮಾಡಿಕೊಂಡು ಕೇವಲ ದೇವರನ್ನು ಮಾತ್ರ ಅಲ್ಲ, ಅಲ್ಲಿ ಸುಂದರವಾದ ಗಾರ್ಡನ್, ಪಕ್ಕದಲ್ಲಿ ಸುಂದರವಾಗಿರ್ತಕ್ಕಂಥ ಯಾವುದೇ ಎಕ್ಸಿಬಿಷನ್ಸ್, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಥವಾ ಕರಾವಳಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಿಬಿಷನ್ಸ್, ಇದನ್ನೆಲ್ಲ ನೋಡ್ಕೊಂಡು ಹೋಗುವಂತ ಒಂದು ಒಳ್ಳೆಯ ವ್ಯವಸ್ಥೆ, ವಸತಿ ಗೃಹಗಳು, ಇದನ್ನೆಲ್ಲ ಮಾಡಿದ್ರೆ ನಮ್ಮಲ್ಲಿ ಅದರಲ್ಲಿ ಆಗುವಷ್ಟು ಜನರೇಟ್ ಯಾವ ಇಂಡಸ್ಟ್ರಿಯಲ್ಲೂ ಬರ್ಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ನಾನು ಯಾವತ್ತು ಹೇಳಲಿಕ್ಕಿದೆ, ನಾನು ಭಾಷಣದಲ್ಲಿ ನೀವು ಕೇಳಿರ್ಬೋದು, ನಮ್ಮ ಜಿಲ್ಲೆ ಧಾರ್ಮಿಕ ಟರ್ನ್ ಓವರ್ ಎಷ್ಟಿದೆ ಕೇಳಿದ್ರೆ ನೀವು ವರ್ಷಕ್ಕೆ 500 ಕೋಟಿಗಿಂತ ಮೇಲೆ ಹೋಗ್ತದೆ. ಅದರಲ್ಲಿ ಸಿಗುವ ಉದ್ಯೋಗ ಎಷ್ಟು ಹೇಳಿದ್ರೆ ನೀವು ಒಂದು ವರ್ಷಕ್ಕೆ 1 ಲಕ್ಷ ಜನರು ಅದರಲ್ಲಿ ಬದುಕ್ತಾರೆ. ಹೇಗೆ ಅಂತ ನೀವು ಕೇಳ್ಬೋದು. ನಾನು ಕಳೆದ ವರ್ಷ ಒಂದು ಲೆಕ್ಕ ಹೇಳಿದೆ, ಕಳೆದ ವರ್ಷ ನಾನು ಲೆಕ್ಕ ಇಟ್ಟಿದ್ದೆ, ಈ ವರ್ಷ ಲೆಕ್ಕ ಇಡ್ಲಿಲ್ಲ. 198 ಬ್ರಹ್ಮ ಕಲಶಗಳಾಗಿತ್ತು, 198 ಬ್ರಹ್ಮಗಳು. ನಮ್ಮ ಜಿಲ್ಲೆಯಲ್ಲಿ ಒಂದು ಬ್ರಹ್ಮ ಕಲಶ ಕೇಳಿದ್ರೆ ಮಿನಿಮಮ್ 1 ಕೋಟಿ ರಿನಿವೇಶನ್ ಆಗಿ ಬ್ರಹ್ಮ ಕಲಶ ಆಗ್ಬೇಕು. 198 ಇಂಟು 1 ಅಂತ ಹೇಳಿದ್ರೆ 198 ಕೋಟಿ ಆಯ್ತು. ಕಳೆದ ವರ್ಷ ನಮ್ಮಲ್ಲಿ ನಾಗಮಂಡಲಗಳು ಸುಮಾರು 82 ಆಗಿದೆ ಕಳೆದ ವರ್ಷ, ಈ ವರ್ಷ ಕಡಿಮೆ ಆಗಿದೆ. ಒಂದು ನಾಗಮಂಡಲಕ್ಕೆ ಮಿನಿಮಮ್ ಖರ್ಚು 50 ಲಕ್ಷ. ಸರಿ, 50 ಇಂಟು ಲೆಕ್ಕಕ್ಕೆ ಎಷ್ಟಾಯ್ತು? 84. ಸರಿ ಆಯ್ತಾ. ಕಳೆದ ವರ್ಷ ನಮ್ಮಲ್ಲಿ ಧರ್ಮ ನಿಯಮಗಳು 64 ಆಗಿದೆ. ನನಗೆ ಬಂದ ಅಂದಾಜು ಲೆಕ್ಕ, ಇದರಲ್ಲಿ ಕೆಲವು ಸರ್ಕಾರ ಇದೆಲ್ಲ ಇಲ್ಲ. 64 ಇಂಟು ಮಿನಿಮಮ್ 25 ಲಕ್ಷ ಖರ್ಚು, 25ಕ್ಕೆ. ಇದು ಒಂದು ಅಂದಾಜು ಲೆಕ್ಕ. ನಮ್ಮ ನೋಡಿ ಕಟೀಲು ಮೇಳ ಇದೆ, ನಮ್ಮ ಕಟೀಲು ಮೇಳ ದಿವಸಕ್ಕೆ 6 ಕಡೆ ಯಕ್ಷಗಾನ ಆಡ್ತದೆ. ಒಂದು ಮೇಳದ ಒಂದು ಆಟಕ್ಕೆ ಮಿನಿಮಮ್ ಹೇಳಿದ್ರೆ 50,000, 1 ಲಕ್ಷ ಬೇಕೀಗ, ಕಡಿಮೆ ಆಗುದಿಲ್ಲ. 50,000 ಇಡೀರಿ, ಇಂಟು 6 ಮಾಡಿ 3 ಲಕ್ಷ ಆಯ್ತು, ಇಂಟು 6 ತಿಂಗಳು ಮಾಡಿ. ಇಲ್ಲಿ ನಡೆಯುವ ಸತ್ಯನಾರಾಯಣ ಪೂಜೆಗಳೆಷ್ಟು, ಇಲ್ಲಿ ನಡೆಯುವಂಥದ್ದು ಶನಿ ಪೂಜೆಗಳೆಷ್ಟು, ಇಲ್ಲಿ ನಡೆಯುವ ಭೂತದ ಕೋಲಗಳೆಷ್ಟು, ಇಲ್ಲಿ ನಡೆಯುವ ಜಾತ್ರೆಗಳೆಷ್ಟು, ಇದರ ಒಟ್ಟು ಟರ್ನ್ ಓವರ್ ನೀವು ಲೆಕ್ಕ ಹಾಕಿದ್ರೆ 500 ಕೋಟಿಗಿಂತ ಮೇಲೆ ಹೋಗ್ತದೆ. ಹೇಳಿದ್ರೆ ಧಾರ್ಮಿಕ ನಂಬಿಕೆಗಳು ಜಾಗೃತಿ ಇರುವಂಥ ಜಿಲ್ಲೆ. ಈ ಧಾರ್ಮಿಕ ಟೂರಿಸಂಗೆ ಹೆಚ್ಚು ಆದ್ಯತೆ ಕೊಟ್ಟರೆ ಇದೆಲ್ಲವನ್ನು ಉಪಯೋಗ ಮಾಡಿಕೊಂಡು, ಆದ್ರೆ ನೀವು ಹೇಳುವಂಥದ್ದು ಉದ್ಯೋಗ ಕೂಡ ಸೃಷ್ಟಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ನೀವು ಲೆಕ್ಕ ಹಾಕಿ ಬದುಕುದು ಯಾರು ಅಂತ ಕೇಳಿದ್ರೆ ಭಾರಿ ಒಳ್ಳೆಯ ಲೆಕ್ಕ ಅದನ್ನು ಹಾಕಿದ್ರೆ ಅಲ್ಲಿ ಐಸ್ ಕ್ಯಾಂಡಿ ಮಾರುವವನು ಬದುಕ್ತಾನೆ, ಅಡಿಗೆ ಮಾಡುವವನು ಬದುಕ್ತಾನೆ, ಅರ್ಚಕನು ಬದುಕ್ತಾನೆ, ಚಪ್ಪರ ಹಾಕುವವನು ಬದುಕ್ತಾನೆ, ಲೈಟಿಂಗ್ನವನು ಬದುಕ್ತಾನೆ, ಮೈಕಿನವನು ಬದುಕ್ತಾನೆ, ಟ್ರಾನ್ಸ್ಪೋರ್ಟ್ನವ ಬದುಕ್ತಾನೆ, ಎಲೆ ಮಾರುವ ಬದುಕ್ತಾನೆ, ಹೂ ಮಾರುವ ಬದುಕ್ತಾನೆ, ಗರ್ನಲ್ ಮಾಡುವ ಬದುಕ್ತಾನೆ. ಇವರೆಲ್ಲರೂ ಎಲ್ಲಿ ಅವರು
ದಕ್ಷಿಣ ಕನ್ನಡ ಜಿಲ್ಲೆಯವರು. ಇವರೆಲ್ಲರ ಬದುಕು ಎಲ್ಲಿಂದ ಹೋಗ್ತದೆ? ಅದರಿಂದ ಹೋಗ್ತದೆ. ಹಾಗಾಗಿ ಈ ಜಿಲ್ಲೆಗೆ ಅದರ ಟರ್ನರ್ನ ಲಾಭಗಳು ಜಾಸ್ತಿ. ಹಾಗೆ ಧಾರ್ಮಿಕ ಜಾಗೃತಿ ಜಾಸ್ತಿ ಇದ್ದಷ್ಟು ಇದಕ್ಕೆ ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಟ್ರೆ. ಮಂಗಳೂರು ವಿಮಾನ ನಿಲ್ದಾಣ ಅವತ್ತು ಆದಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನು ಹೊಸ ಕಟ್ಟಡಗಳೆಲ್ಲ ಆಗಿದ್ದಾವೆ, ಆಗಿನ ಒಂದು ಸ್ಥಿತಿಯಲ್ಲಿ ರಸ್ತೆಗಳು ಎಲ್ಲ ಆಗಿರೋದು ಅಷ್ಟಕ್ಕೆ ಇದೆ. ಆ ನಂತರದಲ್ಲಿ ಯಾವುದೇ ಅಭಿವೃದ್ಧಿ ಆದ ಹಾಗೆ ಕಾಣ್ತಾ ಇಲ್ಲ. ಅಲ್ಲಿಗೆ ಸಂಪರ್ಕ ಮಾಡುವಂಥ ರಸ್ತೆ ಇನ್ನೂ ಕೂಡ ಆಗಲಿಲ್ಲ, ಮರಕಡದಲ್ಲಿ ಅದು ನಿಂತು ಹೋಗಿದೆ. ಆ ನಂತರದಲ್ಲಿ ಕಳೆದ 5 ವರ್ಷಗಳಿಂದ ಇನ್ನೊಂದು ಡೆಕ್ಕನ್ ಪಾರ್ಕ್ನಿಂದ ಒಂದು ರಸ್ತೆ ನಿರ್ಮಾಣ ಮಾಡ್ತಾನೆ ಇದ್ದಾರೆ, ಅದು ಕೂಡ ಆಗ್ತಾನೆ ಇದೆ. ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯೇ? ಇಲ್ಲ, ಈಗಾಗಲೇ ಅದರ ಪೂರ್ತಿಯಾಗಿದೆ. ಒಂದು ಅದಕ್ಕೆ 3 ಹಂತದ ಕೆಲಸ ಕಾರ್ಯ. ಈಗ ಕಾರ್ಗೋ ರೆಡಿ ಆಗಿದೆ, ಬರುವ ವಾರ ಕಾರ್ಗೋ ಇನಾಗ್ರೇಷನ್ ಆಗ್ತದೆ. 2ನೇದು ರಸ್ತೆ KRDCLನವರಿಗೆ ಟೆಂಡರ್ ಆಗಿದೆ. ಏನು ಸಮಸ್ಯೆ ಹೇಳಿದ್ರೆ ಇದು ಸರ್ಕಾರದ ತಪ್ಪು ಅಲ್ಲ, ಟೆಂಡರ್ ಹಾಕುವಂಥದ್ದು ಯಾರು ಈ ಟೆಂಡರಲ್ಲಿ ಆಗುವಂಥದ್ದು ಲೋ ಕೋಟ್ ಮಾಡಿದಾಗ ಆಗ್ತದೆ. KRDCLನವರು ಎಲ್ಲಿಯೂ ಫಾಸ್ಟ್ ಮಾಡಿದ್ದಿಲ್ಲ. ನೀವು ನೋಡಿದ್ರೆ ಮಾನಿ ಮೈಸೂರನ್ನು ಅಷ್ಟು ವರ್ಷ ತಗೊಂಡಿದ್ದಾರೆ, KRDCLಗೆ ಆಗಿದೆ. KRDCLನ ಸಮಸ್ಯೆಯಿಂದಾಗಿ ಈಗ ರಸ್ತೆ ನಿಂತಿದೆ ಹೊರತು ಸರ್ಕಾರ, ರಾಜ್ಯ ಸರ್ಕಾರ, ಕಾರ್ಪೊರೇಷನ್ ಅಥವಾ ಇದರಿಂದ ಯಾವ ಏರ್ಪೋರ್ಟ್ ಅಥವಾ ಜನಪ್ರತಿನಿಧಿಗಳಿಂದ ನಿಂತದ್ದಲ್ಲ. KRDCLನವ್ರು ಮಾಡಬೇಕಾದ್ದು ಸ್ಲೋ ಮಾಡ್ತಾ ಇದ್ದಾರೆ. ಎಷ್ಟು ಬೇಗ ಕೊಟ್ಟರು ಅವ್ರು ಮಾಡೋದಿಲ್ಲ. ಈಗ ಮಾನಿ ಮೈಸೂರು ನೀವು ನೋಡಿದ್ರಿ, ಎಷ್ಟು ಎಲ್ಲ ನಾವು ಮೀಟಿಂಗ್ ಮಾಡಿ ಎಷ್ಟು ಗಲಾಟೆ ಮಾಡಿದ್ರು, ಅವ್ರದ್ದು ನಿಧಾನಗತಿ, ಅವ್ರಿಗೆ ಟೆಂಡರ್ ಏನೋ ವ್ಯತ್ಯಾಸಗಳಾಗ್ತದೆ. ಈಗಾಗಲೇ ಅದು ಆಗಿದೆ, ಕಾಮಗಾರಿಗೆ ಪ್ರಾರಂಭ ಆಗಿದೆ, ಅದನ್ನು ನಾನು ಮಾತಾಡೋದಿಲ್ಲ. ಕಾರ್ಗೋ ರೆಡಿ ಆಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನೂ ಏನು ಅಂತ ಹೇಳಿದ್ರೆ ಬಾಕುಳಿದಂಥ ಎಲ್ಲ ಕೆಲಸ ಕಾರ್ಯಗಳು ಈಗ ಮುಗಿದಿದ್ದಾವೆ. ಇನ್ನೂ ಬೇಕಾಗಿರುವಂಥದ್ದು ಒಂದು ಎಕ್ಸ್ಟ್ರಾ ನಮಗೆ ಜಾಗ ಬೇಕು. 1,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಒಪ್ಪಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೇಕಾಗಿರ್ತಕ್ಕಂಥ ಇದು ಮಾಡಲಿಕ್ಕೆ, ಟ್ರ್ಯಾಕ್ಗಳನ್ನು ಮಾಡಲಿಕ್ಕೆ. ಅದಕ್ಕೆ ಒಂದು ಈಗ ತುರ್ತು 100 ಎಕರೆ ಜಾಗ, 60 ಎಕರೆ ಬೇಕು, 100 ಎಕರೆ ಜಾಗ 200 ಎಕರೆ ತಗೋಬೇಕು ಅಂತಿದೆ. ಅದನ್ನು ರಾಜ್ಯ ಸರ್ಕಾರ ಈಗ ಮಾಡಿಕೊಡ್ಬೇಕು. ಅದರಿಂದ ವಿಳಂಬ ಆಗಿದೆ. ಎಸ್. ಇನ್ನು ಬಹಳ ಮುಖ್ಯವಾಗಿ ನರೇಂದ್ರ ಮೋದಿಯವರ ಮೊದಲ ಒಂದು ಕನಸು ಸ್ವಚ್ಛ ಭಾರತ ಒಂದು ಅಭಿಯಾನವನ್ನು ಅವರು ಕೈಗೊಂಡಿರುವಂಥದ್ದು. ಸೊ ಈ ಬಗೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಚ್ಛ ಭಾರತದ ಈ ಅಭಿಯಾನದ ಇದರಲ್ಲಿ ಅದನ್ನು ಯಶಸ್ಸುಗೊಳಿಸುವಂಥ ಒಂದು ಪ್ರಯತ್ನಗಳು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಪ್ರತಿಯೊಬ್ಬ ಎಂಪಿಗೆ ಅವರೊಂದು ಜವಾಬ್ದಾರಿಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ. ಹಾಗೇನು ಕೊಡಲಿಲ್ಲ, ಒಟ್ಟು ಸಂಘ ಸಂಸ್ಥೆಗಳ ಜೊತೆ ಸೇರ್ಕೊಂಡು ಮಾಡಬೇಕು, ಯಾವುದೋ ಒಂದು ಗುರಿಯಾಗಿ ಇಟ್ಕೊಂಡು ಮಾಡಬೇಕು ಅಂತ ಹೇಳೋದು. ಈಗ ನಾವೇನು ಮಾಡಿದ್ವಿ, ಈಗ ಇಲ್ಲಿ ರಾಮಕೃಷ್ಣ ಮಿಷನ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ. ರಾಮಕೃಷ್ಣ ಪ್ರತಿ ವಾರ ಒಂದೊಂದು ಕಡೆ ಮಾಡ್ತಾ ಇದ್ದಾರೆ. ಈಗಾಗಲೇ 20 ವಾರಗಳನ್ನು ಪೂರೈಸಿದ್ದಾರೆ. ಯಾವ ಏರಿಯಾ ಅಂತ ತಗೊಂಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಇನ್ನು ಬೇರೆ ಬೇರೆ ಆಶ್ರಮಗಳು ಮಾಡಿದ್ದಾರೆ. ಈಗ ಮಾತಾ ಅಮೃತಾನಂದಮಯ್ಯ ಅವರು ಮಾಡಿದ್ದಾರೆ, ಬಿಷಪ್ ಹೌಸ್ನವ್ರು ಮಾಡಿದ್ದಾರೆ, ಎಲ್ಲ ಚರ್ಚ್ಗಳಿಗೆ ಕರೆ ಕೊಟ್ಟು ಅವರೆಲ್ಲ ಕಡೆಯಿಂದ ಮಾಡಿಸಿದ್ದಾರೆ, ಚರ್ಚ್ನವರು ಹಿಡಿದು ಮಾಡಿದ್ದಾರೆ. ಹೀಗೆ ಎಲ್ಲ ಸಂಘ ಸಂಸ್ಥೆಗಳನ್ನು ಜೋಡಿಸಿಕೊಂಡು ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ರಾಮಕೃಷ್ಣ ಆಶ್ರಮನವರು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಮಾತಾ ಅಮೃತಾನಂದಮಯ್ಯ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ, ನಮ್ಮ ರವಿಶಂಕರ್ ಗುರೂಜಿ ಆಶ್ರಮದವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವರಿಗೆ ಬೆಂಬಲವಾಗಿ ನಾವು ನಿಲ್ತೀವಿ. ಅವ್ರ ಮುಖಾಂತರ ಯಾಕಂದ್ರೆ ಯಾವುದೋ ಒಬ್ಬ MP ಒಂದು ಜಾಗವನ್ನು ತಗೊಳ್ಳಿಕ್ಕೆ ಆಗುದಿಲ್ಲ. 2ನೇದು ರೈಲ್ವೆ ನಿಲ್ದಾಣ ಮತ್ತು ಇದನ್ನು ತಗೊಂಡಿದ್ದೇವೆ. ರೈಲ್ವೆ ನಿಲ್ದಾಣದಲ್ಲಿ ಆದಷ್ಟು ಶುಚಿತ್ವವನ್ನು ಕಾಪಾಡಲಿಕ್ಕೆ ರೈಲ್ವೆ ಇಲಾಖೆ ಬೇರೆ ಬೇರೆ ಶಾಲೆಗಳ ಮುಖಾಂತರ ಈಗ ಮಾಡ್ತಾ ಇದೆ. ಈ ತಿಂಗಳಿಂದ ಕೊಂಕಣ್ ರೈಲ್ವೆ ಅವರು ತಗೊಂಡಿದ್ದಾರೆ. ಅವರು ವಾರಕ್ಕೊಂದು ಕಡೆ ಒಂದು ಇದು ರೈಲ್ವೆ ಸ್ಟೇಷನ್ ವಾರಕ್ಕೊಂದು ಶಾಲೆಯವರು ಅನ್ಕೊಂಡು ಪೂರ್ತಿ ಕ್ಲೀನ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ಮಾದರಿ ಗ್ರಾಮವಾಗಿ ತಾವು ದತ್ತು ತೆಗೆದುಕೊಂಡಿರುವಂಥ ಸುಳ್ಯದ ಬಲ್ಪ ಗ್ರಾಮ ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಇದ್ದೀರಿ? ಮತ್ತೆ ಸಂಬಂಧಪಟ್ಟ ಹಾಗೆ ಅಂದರೆ ಪ್ರಧಾನಮಂತ್ರಿಯವರು ಇದೇ ರೀತಿಯಾಗಿ ಅಭಿವೃದ್ಧಿ ಆಗಬೇಕು, ಇಂಥದ್ದೇ ಆಗಬೇಕಂತ ಇಟ್ಟಿದ್ದೀರಾ ಅಥವಾ ತಾವು ಯಾವ ರೀತಿ ಅದನ್ನು? ಆದರ್ಶ ಗ್ರಾಮಕ್ಕೆ ಸರ್ಕಾರವೇ ಒಂದು ನಾರ್ಮ್ಸ್ ಅನ್ನು ಹೊರಡಿಸಿದೆ, ಅದು ಒಂದಿದೆ. ಅದರ ಪ್ರಕಾರ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಇಷ್ಟು ಸರ್ವೆ ಆಗಬೇಕು, NGOs ಇಷ್ಟು ಆರಂಭ ಆಗಿದೆ. ಈಗಾಗಲೇ ನಮ್ದು 3 ಸಭೆಗಳು ಮುಗಿದಾಗಿದೆ, ಸರ್ವೆ ಕಾರ್ಯ ಮುಗಿದಾಗಿದೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಈಗಾಗಲೇ ನಮ್ಮಲ್ಲಿ ಉಳಿದ ಗ್ರಾಮಗಳಿಗಿಂತ ಅದು ಮಾದರಿ ಗ್ರಾಮ ಅಂತ ಆಗಬೇಕು ಅಂತ ಇರುವಂತ ಕಲ್ಪನೆ. ಯಾಕಂದ್ರೆ ಜನರದ್ದು ಆದರ್ಶ ಅಂತ ಹೇಳಿದ್ರೆ ತಕ್ಷಣ ಏನಾಗ್ತದೆ ಹೇಳಿದ್ರೆ ನಮಗೆ 100 ಕೋಟಿ ಬರಬೇಕು, 50 ಕೋಟಿ ಬರಬೇಕು, 60 ಕೋಟಿ ಬರಬೇಕು, ರಸ್ತೆ ಇದು. ಆದರ್ಶ ಗ್ರಾಮದ ಕಲ್ಪನೆ ಮೂಲಭೂತ ಸೌಕರ್ಯಗಳನ್ನು ಮಾತ್ರ ಕೊಡೋದಲ್ಲ, ವ್ಯಕ್ತಿ ನಿರ್ಮಾಣವೂ ಇದೆ ಅಲ್ಲಿ. ಹಾಗಾಗಿ ಅಲ್ಲಿರುವಂಥದ್ದು ಏನು ಅಂತ ಹೇಳಿದ್ರೆ ಒಂದು ಆ ಗ್ರಾಮದಲ್ಲಿ ಪಾನ ಮುಕ್ತವಾಗಿರ್ತಕ್ಕಂಥ ಗ್ರಾಮ ಆಗಬೇಕು. ಒಬ್ಬನೇ ಒಬ್ಬ ಮದ್ಯ ಮಾರಾಟ ಆಗಲಿ, ಮದ್ಯ ವ್ಯಸನ ಆಗಬೇಕು. ಶಿಕ್ಷಣ, ಪ್ರತಿಯೊಂದು ಮನೆಯ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು. 2ನೇದು. 3ನೇದು, ಆ ಊರಿನಲ್ಲಿ ಯಾವುದೇ ಕಾನೂನು ಕಟ್ಟಳೆ ಕೇಸುಗಳು ಇರಬಾರ್ದು, ಅಷ್ಟು ಒಳ್ಳೆಯ ವ್ಯವಸ್ಥೆ ಇದೆ. ಮೂಲಭೂತ ಸೌಕರ್ಯಗಳಲ್ಲೂ ಅಲ್ಲಿ ಒಂದು ಶಾಲೆ ಇರಬೇಕು, ಹೈಸ್ಕೂಲ್ಗಳಿರಬೇಕು, ಲೈಬ್ರರಿ ಇರಬೇಕು, ಹಾಸ್ಪಿಟ್ಲ್ ಇರಬೇಕು, ರಸ್ತೆಗಳು ಚೆನ್ನಾಗಿರ್ಬೇಕು, ವಿದ್ಯುದೀಕರಣ ಇರಬೇಕು, ಇಂಥದ್ದೆಲ್ಲ ಇದೆ. ಈಗಾಗಲೇ ನಾವು ಎಲ್ಲ ಸರ್ವೆಯನ್ನು ಮಾಡಿದ್ದೇವೆ. ಮಾಡಿಕೊಂಡು 10 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗಿದೆ. ಈಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ 10 ಕೋಟಿಯ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೇವೆ. ಮದ್ಯ ಮುಕ್ತ ಗ್ರಾಮ ಮಾಡಲಿಕ್ಕೋಸ್ಕರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾವಂದ್ರ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಇರುವಂಥ ಜನಜಾಗೃತಿ ವೇದಿಕೆ ಕಡೆಯಿಂದ
ಪ್ರಾರಂಭ ಆಗಿದೆ. ಈಗಾಗಲೇ ಈ ವಾರದಿಂದ ಅಲ್ಲಿ ಇದು ವರ್ಜನ ಶಿಬಿರಗಳು ಪ್ರಾರಂಭ ಆಗ್ತದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಈಗಾಗಲೇ ನಾವು 3-4 MRPLನವರು ಒಂದು ಅಲ್ಲಿರ್ತಕ್ಕಂಥ ಶಾಲೆಗಳನ್ನು ದತ್ತು ತಗೊಳ್ಬೇಕು, ಯಾವುದು ಅಂಗನವಾಡಿಗಳನ್ನು ತಗೊಳ್ಬೇಕು, SCZನವರು ತಗೋಬೇಕು ಅಂತ ಆಗಿದೆ. ಅವರೆಲ್ಲ ತಗೊಂಡಿದ್ದಾರೆ. MCFನವರು ಬಂದಿದ್ದಾರೆ, ಕುದುರೆಮುಖದವರು ಬಂದಿದ್ದಾರೆ. ಅದಲ್ಲದೆ ಬಾಕುಳಿದಂಥದ್ದಕ್ಕೆ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ನವರು, ಯೂನಿವರ್ಸಿಟಿಯವರು, ಆಳ್ವಾಸ್ ಎಜುಕೇಷನ್ ಸೊಸೈಟಿಯವರು, ಹೀಗೆ ಬೇರೆ ಬೇರೆ ಬೆಂಗಾವಲಾಗಿ ನಮ್ಮ ಜೊತೆ ನಿಂತಿದ್ದಾರೆ. ಈಗಾಗಲೇ ಸಿಂಡಿಕೇಟ್ ಬ್ಯಾಂಕ್ನವರು ಒಂದು 20 ಲಕ್ಷ ಯಾವುದಾದ್ರೂ ಒಂದು ಯೋಜನೆಗೆ ಕೊಡ್ತೇವೆ ಅಂತ ಹೇಳಿ ಹಣ ರಿಲೀಸ್ ಮಾಡಿದ್ದಾರೆ. ಹೀಗೆ ಒಟ್ಟು ಆ ಗ್ರಾಮವನ್ನು ಮಾದರಿ ಮಾಡಬೇಕು ಅಂತ ಹೇಳುವಂಥ ಕಲ್ಪನೆಯಲ್ಲಿ ನಾವಿದ್ದೇವೆ. ಸರ್ಕಾರದ ನಾರ್ಮ್ಸ್ ಒಂದಷ್ಟಿದೆ, ನಮ್ದು ಒಂದಷ್ಟಿದೆ, ಜೋಡಿಸ್ಕೊಂಡು ನಾವು ಮಾಡ್ತೀವಿ. ಎಸ್, ಆಗಲೇ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದೆ. ಎತ್ತಿನಹೊಳೆ ಯೋಜನೆ ಬಗ್ಗೆ ಸಂಸದರ ನಿಲುವು ಏನು? ನಾನು ಸ್ಪಷ್ಟವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀರು ಕೊಡುವವರೆಗೆ ಇದಕ್ಕೆಲ್ಲ ನನ್ನ ವಿರೋಧ ಇದೆ. ನಾನು ವಿರೋಧ ಬಿಡುವುದಿಲ್ಲ ಹೇಳಿದ್ರೆ ನಾನು ಈಗಾಗಲೇ ನಾನು ಅದಕ್ಕೆ ವಿರುದ್ಧ ಏನೆಲ್ಲ ಮಾಡಬೇಕು ಮಾಡಿದ್ದೇವೆ. ನಮ್ದೇನು ಹೇಳಿಕೆ ಅಂತ ಕೇಳಿದ್ರೆ, ನಾನು 2 ಸಾರಿ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ. ನೀವು ಹೇಳ್ತೀರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮಸ್ಯೆ ಇಲ್ಲ ಅಂತ. ನಾನು ಹೇಳ್ತೇನೆ ಸಮಸ್ಯೆ ಇದೆ ಅಂತ. ಇಲ್ಲ ಅಂತಾದರೆ ನೀವು ಬೆಂಗಳೂರಲ್ಲಿ ಮೀಟಿಂಗ್ ಕರಿಬೇಡಿ, ಮಂಗಳೂರಲ್ಲಿ ಮೀಟಿಂಗ್ ಕರೀರಿ, ಎಲ್ಲರನ್ನು ಕರೀರಿ, ನಮಗೆ ಕನ್ವಿನ್ಸ್ ಮಾಡಿ, ಆ ನಂತರ ನೀವು ತಗೊಳ್ಳಿ ತೀರ್ಮಾನ ಅಂತ ಹೇಳಿದೆ. ಇವರು ಏಕಾಏಕಿ ಪಕ್ಷದಲ್ಲಿ ಗೊಂದಲಗಳಿವೆಯಾ ಈ ಬಗ್ಗೆ? ಪಕ್ಷಗಳಲ್ಲಿ ಯಾವುದೇ ಗೊಂದಲ ಇಲ್ಲ, ನಾವು ಗಟ್ಟಿಯಾಗಿದ್ದೇವೆ, ಒಂದೇ ತೀರ್ಮಾನದಲ್ಲಿದೆ, ಎತ್ತಿನಹೊಳೆ ವಿರೋಧ. ಅಂದರೆ ದಕ್ಷಿಣ ಕನ್ನಡದ ಜಿಲ್ಲೆಯ ಬಿಜೆಪಿಯವರಿಗೆ ಎತ್ತಿನಹೊಳೆ ಬೇಡ, ಆದರೆ ಅಲ್ಲಿಯ ಜಿಲ್ಲೆಯವರಿಗೆ ಎತ್ತಿನಹೊಳೆಯಿಂದ ನಮಗೆ ನೀರು ಬರಬೇಕು ಅನ್ನೋ ವಾದಗಳು ಬಂದಾಗ ನಾನು ಜಿಲ್ಲಾವಾರು ಹೇಳುವುದಿಲ್ಲ, ನಮ್ದು ರಾಷ್ಟ್ರ, ನಾವು ನೀರು ಕೊಡುವುದಿಲ್ಲ ಅಂತಲೂ ಹೇಳುವುದಿಲ್ಲ. ನಾವು ಹೇಳುವುದೇನು, ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯಾಯ ಮಾಡ್ಕೊಂಡು ನೀರು ಹಿಡ್ಕೊಂಡು ಹೋಗಬೇಡಿ ಅಂತ ಹೇಳುವಂಥದ್ದು ನಮ್ದು. ಬಿಜೆಪಿ ಒಟ್ಟಾರೆ ನಿಲುವು ಇದೇ ಇದೆ. ಇನ್ನು ನಳಿನ್ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗುವಂಥ ಸಾಧ್ಯತೆಗಳಿವೆ ಅನ್ನುವಂಥ ಕೆಲವೊಂದು ಬಲ್ಲ ಮೂಲಗಳನ್ನು ಬಂದಿರುವಂಥ ಅಂತ ಸಾಧ್ಯತೆಗಳಾದ್ರೂ ಇವೆಯಾ? ನೋಡು, ಇದು ಮಾಧ್ಯಮಗಳ ಸೃಷ್ಟಿ. ನಾನು ಯಾವುದೇ ಆಸಕ್ತಿಯಲ್ಲಿ ಇಲ್ಲ. ಎರಡನೇದು, ಕಳೆದ ಬಾರಿಯೂ ಹಾಗೆ ನಳಿನ್ಕುಮಾರ್ ಅಧ್ಯಕ್ಷರಾಗ್ತಾರೆ, ಅವರಷ್ಟಕ್ಕೆ ಹಾಕೊಂಡ್ರು, ಅವರಷ್ಟಕ್ಕೆ ಹೆಸರು ಹೇಳ್ಕೊಂಡ್ರು, ಅವರಷ್ಟಕ್ಕೆ ಯಾವುದೇ ಸಾಧ್ಯತೆಗಳಿಲ್ಲ. ನಮಗೆ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯಾಧ್ಯಕ್ಷರು ಇನ್ನೂ 1 ವರ್ಷ ಅವಧಿ ಇದೆ, ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಅವರಷ್ಟಕ್ಕೆ ಪ್ರಚಾರ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಯಾಕೆ ಬದಲಾವಣೆ ಮಾಡಬೇಕು? ನಮ್ಮ ರಾಜ್ಯಾಧ್ಯಕ್ಷರು ಗಟ್ಟಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಈಗ ಕಷ್ಟದಲ್ಲಿರ್ತಕ್ಕಂಥ ಪಕ್ಷವನ್ನು ಮುಂದೆ ತಂದಿದ್ದಾರೆ. ಲೋಕಸಭಾ ಸದಸ್ಯರು ಅತಿ ಹೆಚ್ಚು ತಂದು ಕೊಟ್ಟಿದ್ದಾರೆ. ಎಲ್ಲ ಪಂಚಾಯತ್ಗಳಲ್ಲಿ ಇವತ್ತು ಬಿಜೆಪಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಶ್ನೆ ಇಲ್ಲ, ಇನ್ನೂ 1 ವರ್ಷ ಅವಧಿ ಇದೆ. ಎಸ್, ಎಲ್ಲಾದರೂ ನಳಿನ್ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥದ್ದು ಏನಾದರೂ ಬಂದರೆ ಒಪ್ಪಿಕೊಳ್ತೀರಾ ಹೇಗೆ ಅಂತ? ನನ್ನ ಈಗಿನ ಜವಾಬ್ದಾರಿ ಒಬ್ಬ ಲೋಕಸಭಾ ಸದಸ್ಯನ ಜವಾಬ್ದಾರಿ. ನನಗೆ ವಿಶ್ವಾಸ ಇರತಕ್ಕಂಥ ಒಳ್ಳೆಯ ಲೋಕಸಭಾ ಸದಸ್ಯನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಬೇಕು. ಇದು ಬಿಟ್ಟು ನನ್ನ ಗಮನ ಬೇರೆ ಎಲ್ಲೂ ಇಲ್ಲ. ಈ ಜಿಲ್ಲೆಗೆ ಏನು ಬೇಕೋ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡ್ಕೊಂಡು ಮಾಡ್ತೇನೆ. ಎಸ್, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮಗೆ ಧನ್ಯವಾದಗಳು. ವೀಕ್ಷಕರೇ, ಇದು ಸಂಸದರ ಜೊತೆಗಿನ ಮಾತುಕತೆ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದಿದೆ. ನೋಡ್ತಾರೆ ಸ್ಪಂದನ ವಾಹಿನಿ. ನಮಸ್ಕಾರ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್, and ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ.